ಕಾಂಗ್ರೆಸ್ಗೆ ಯಾರಾದರೂ ಬರುವುದಿದ್ರೆ ಅರ್ಜಿ ಸಲ್ಲಿಸಲಿ, ಆಮೇಲೆ ಕೂತು ಮಾತನಾಡೋಣ ಎಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಮಾತನಾಡಿದ ಅವರು, ಉತ್ತಮ ಸರ್ಕಾರ ಕೊಡಲು ಆಗದ ಕಾರಣ ಸಿಎಂ ಬದಲಾವಣೆ ಆಗುತ್ತಿದೆ. 2 ವರ್ಷದಲ್ಲಿ ಡಬಲ್ ಎಂಜಿನ್ ಸರ್ಕಾರ ಇಟ್ಟುಕೊಂಡು ಒಳ್ಳೆ ಆಡಳಿತ ಕೊಡಲು ಆಗಿಲ್ಲ. ಕಾಂಗ್ರೆಸ್ಗೆ ಯಾರಾದರೂ ಬರೋರಿದ್ರೆ ಅರ್ಜಿ ಸಲ್ಲಿಸಲಿ, ಆಮೇಲೆ ಕೂತು ಮಾತನಾಡೋಣ. ಈಗ ಇದರ ಬಗ್ಗೆ ಸುಮ್ಮನೆ ಮಾತನಾಡುವುದಿಲ್ಲ. ಕಾಂಗ್ರೆಸ್ ಪಾರ್ಟಿಗೆ ಬರಬೇಕು ಎಂದು ಇಷ್ಟ ಇರುವವರು ಬಹಳಷ್ಟು ಮಂದಿ ಇದ್ದಾರೆ. ಅವರ ಹೆಸರು ಹೇಳೋದಕ್ಕೆ ಹೋಗಲ್ಲ. ಯಾವುದೇ ಇದ್ರೂ ಪಕ್ಷದ ಕಾನೂನಿನಡಿ ತೀರ್ಮಾನ ಕೈಗೊಳ್ಳುತ್ತೇವೆ ಎಂದು ಹೇಳಿದ್ದಾರೆ. 26 ಮಾತಾಡೋಣ ಅಂತ ನಾನು ಬಹಳ ಹಿಂದೆನೆ ಹೇಳಿದ್ದೀನಿ. 26 ಮಾತಾಡೋಣ ಅಂತ. ಇವತ್ತು ಪೇಪರ್ ಎಲ್ಲ ನೀವೆಲ್ಲ ಬರೆದಿದ್ದೀರಿ. ಅವರು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಎಷ್ಟು ಫೈಲ್ಗಳು ಕ್ಲಿಯರ್ ಆಗ್ತಾ ಇದೆ, ಎಷ್ಟು ಪ್ರಾಜೆಕ್ಟ್. ಬನ್ನಿ ಸರ್, ಮಾತಾಡೋಣ. ಬನ್ನಿ ಸರ್, ಬನ್ನಿ, ಒಟ್ಟಿಗೆ ಮಾಡಿದ್ರೆ ಈಗ ನಾವಿರುವಾಗ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಪ್ರಾಜೆಕ್ಟ್ಗಳೇ ಕ್ಲಿಯರ್ ಆಗ್ತಿಲ್ಲ. ಅವ್ರು ಹೇಳ್ತಾ ಇರೋದು, ನಾವು ಸಿದ್ದರಾಮಯ್ಯ ಅವರ ಯಡಿಯೂರಪ್ಪ ಅವರ ನಾಯಕತ್ವನೇ ನಂಬ್ಕೊಂಡು ಬಂದವರು. ಅವರೇ ಇಲ್ದಿದ್ರೆ ನಾವೇನು ಮಾಡಬೇಕು, ನಾವು ಹೇಗೆ ಮಾಡಬೇಕು ಅನ್ನೋದೊಂದು ಪ್ರಶ್ನೆ ಅವರಿಗೆ. ಇನ್ನು ವಾಪಸ್ ಕಾಂಗ್ರೆಸ್ಗೆ ಬರ್ತಾರಾ? ನೋಡಿ, ಇದು ನಿಮ್ಮ ಹತ್ರ ಮಾತಾಡಿದಾರೋ ಯಾರ ಮಾತಾಡೋರು? ಲೆಟ್ ದೇ ಕಮ್ ಔಟ್ ವಿತ್ ದೇರ್ ಪ್ಲಾನ್ ಆಫ್ ಆಕ್ಷನ್. ಯಾರು ಬರೋರಿದ್ರೆ ಅರ್ಜಿಗಳು ಹಾಕೊಳ್ಳಿ, ಆಮೇಲೆ ಕೂತ್ಕೊಂಡು ಮಾತಾಡೋಣ. ಈಗ ಯಾಕೆ ಸುಮ್ಮನೆ ನಾನು ಐ ಡೋಂಟ್ ವಾಂಟ್ ಟು ಕಮ್ ಇನ್ ದೇರ್ ಸುಮ್ಮನೆ ನಾನು ಕಮೆಂಟ್ ಮಾಡೋಕ್ಕೆ ಇದಾರಿಲ್ಲ. ಕಾಂಗ್ರೆಸ್ ಪಾರ್ಟಿಗೆ ಯಾರು ಬರಬೇಕು ಅಂತ ಇಷ್ಟಪಡೋರು ಬಹಳ ಜನ ಇದ್ದಾರೆ. ನನ್ನ ಹೆಸರುಗಳೆಲ್ಲ ಹೇಳಕ್ ಹೋಗಲ್ಲ. ನಾನು ಏನಾದ್ರು ನಮ್ಮ ಪಕ್ಷಕ್ಕೆ ಅರ್ಜಿ ಹಾಕೊಳ್ಳಿ,